ಉಡುಪಿಯಲ್ಲಿ ನಡೆಯಲಿರುವ ಪರ್ಯಾಯ ಉತ್ಸವದಲ್ಲಿ ಪಿಕ್ ಪಾಕೆಟ್ ಮತ್ತು ಕಳ್ಳತನಕ್ಕೆ ಸ್ಕೆಚ್ ಹಾಕಿ ಬಂದಿದ್ದ ಅಂತಾರಾಜ್ಯ ಕಳ್ಳರ ತಂಡವನ್ನು ಉಡುಪಿ ಪೊಲೀಸರು ಹೆಡೆಮೂಡಿ ಕಟ್ಟಿದ್ದಾರೆ. ನಗರದ ಶ್ರೀಕೃಷ್ಣ ಮಠದಲ್ಲಿ ಮಹಿಳೆಯೊಬ್ಬರ ಬ್ಯಾಗ್ನಿಂದ 10,000 ರೂಪಾಯಿ ಪಿಕ್ ಪಾಕೆಟ್ ಮಾಡಿ ಪರಾರಿಯಾಗಿದ್ದ ಈ ಆಂಧ್ರ ಮೂಲದ ಖತರ್ನಾಕ್ ಗ್ಯಾಂಗ್ ಕಳ್ಳರನ್ನು ಒಂದೇ ದಿನದಲ್ಲಿ ಪತ್ತೆ ಹಚ್ಚಿ ಬಂಧಿಸುವ ಮೂಲಕ ಈ ಖದೀಮರ ಮುಂದಿನ ಪ್ಲಾನ್ಗಳು ವಿಫಲವಾಗಿವೆ. ಕುಂದಾಪುರ ಮೂಲದ ಲಕ್ಷ್ಮಿ ಎನ್ನುವ ಮಹಿಳೆ ದೇವರ ದರ್ಶನವನ್ನ ಪಡೆಯುತ್ತಿದ್ದಾಗ ಮಹಿಳೆಯ ಬಟ್ಟೆ ಬ್ಯಾಗಿಗೆ ಹರಿತವಾದ ಆಯುಧದಿಂದ ಹರಿದು ಅದರಲ್ಲಿದ್ದ ಅತ್ಯವಶ್ಯಕ ಬಿಲ್ ಹಾಗೂ ಮನೆ ಕೀ ಸೇರಿದಂತೆ ಪರ್ಸ್ನಲ್ಲಿದ್ದ 10,000 ನಗದು ರೂಪಾಯಿನ ಕದ್ದು ಪರಾರಿಯಾಗಿದ್ದರು ಎನ್ನಲಾಗಿದೆ. ಈ ಘಟನೆ ವಿಚಾರದಲ್ಲಿ ಲಕ್ಷ್ಮಿಯವರು ನಗರ ಠಾಣೆಗೆ ದೂರು ನೀಡಿದರು. ಕೂಡಲೇ ಕಾರ್ಯಪ್ರವೃತ್ತರಾದ ಉಡುಪಿ ನಗರ ಠಾಣೆಯ ಪೊಲೀಸರು ನಗರದ ಸಿಸಿಟಿವಿ ಹಾಗೂ ಡ್ರೋನ್ ವಿಡಿಯೋಗಳನ್ನು ಪರಿಶೀಲಿಸಿದಾಗ ಆರೋಪಿಗಳ ಸುಳಿವು ದೊರಕಿತು ಎನ್ನಲಾಗಿದೆ. ಆರೋಪಿಗಳು ಉಡುಪಿಯ ಶ್ರೀರಾಮ್ ರೆಸಿಡೆನ್ಸಿಯಲ್ಲಿ ತಂಗಿರುವ ಬಗ್ಗೆ ಮಾಹಿತಿ ಮೇರೆಗೆ 3 ಮಹಿಳೆ ಸೇರಿ 5 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಾದ ತಮ್ಮಿ ಶೆಟ್ಟಿ ಮಣಿ, ಪ್ರಿಯಾಂಕಾ ಕಾಕಣಿ, ಇಟ್ಟಾ ಜಾನ್ಸಿ, ಇಟ್ಟಾ ಸಾಗರ, ಹರಿಬಾಬು ಬಂಧಿತರಾದ ಖತರ್ನಾಕ್ ಕಳ್ಳರಾಗಿದ್ದು ಇವರೆಲ್ಲರೂ ಆಂಧ್ರ ಮೂಲದವರೆಂದು ತಿಳಿದು ಬಂದಿದೆ. ಪರ್ಯಾಯ ಉತ್ಸವಗಳು ನಡೆಯುವ ಹಿನ್ನೆಲೆಯಲ್ಲಿ ಕಳವು ಮಾಡುವ ಉದ್ದೇಶದಿಂದ ಉಡುಪಿಗೆ ಬಂದಿರುವ ಬಗ್ಗೆ ಪೊಲೀಸರಲ್ಲಿ ಆರೋಪಿಗಳು ಬಾಯಿ ಬಿಟ್ಟಿದ್ದಾರೆ.